ದಕ್ಷಿಣ ಕನ್ನಡ ಜಿಲ್ಲಾಡಳಿತವು ಆಡಳಿತ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದು ಇದರಿಂದ ಶಾಸಕರ ಹಕ್ಕುಗಳಿಗೆ ಚ್ಯುತಿಯಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಶಾಸಕರು ಆರೋಪವನ್ನ ಮಾಡಿದ್ದಾರೆ. ಈ ಕುರಿತಂತೆ ಶಾಸಕರಾದ ಉಮ್ನಾಥ್ ಕೋಟ್ಯನ್, ವೇದವ್ಯಾಸ್ ಕಾಮತ್, ಡಾಕ್ಟರ್ ವೈ ಭರತ್ ಶೆಟ್ಟಿ, ಯು ರಾಜೇಶ್ ನಾಯಕ್, ವಿಧಾನ ಪರಿಷತ್ ಸದಸ್ಯರಾದ ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತು ಪ್ರತಾಪ್ ಸಿಂಹ ನಾಯಕ್ ಅವರು ಸಂಯುಕ್ತವಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇಂದು ಸರ್ಕಾರದ ಸೇಡಿನ ರಾಜಕಾರಣ ಎಂದು ಆಪಾದಿಸಿದರು. ಇದೇ ವೇಳೆ ಈ ವಿಷಯದ ಬಗ್ಗೆ ಮುಖ್ಯಮಂತ್ರಿಗೆ ಬರೆದ ಪತ್ರವನ್ನು ಅವರು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ರು. ಮುಖ್ಯವಾಗಿ ಮೂಡಬಿದ್ರೆ ಮತ್ತು ಬಂಟ್ವಾಳ ಕ್ಷೇತ್ರಗಳಲ್ಲಿ ಶಾಸಕರ ಹಕ್ಕುಗಳಿಗೆ ಚ್ಯುತಿಯಾಗಿದೆ. ಇರುವೈಲು ಗ್ರಾಮ ಪಂಚಾಯತ್ನ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಮತ್ತು ಪಂಚಾಯತ್ ಕಚೇರಿ ಉದ್ಘಾಟನೆಗೆ ಜುಲೈ 31ರಂದು ದಿನಾಂಕವನ್ನು ನಿಗದಿಪಡಿಸಿ ಶಿಷ್ಟಾಚಾರದಂತೆ ಶಾಸಕ ಉಮ್ನಾಥ್ ಕೋಟ್ಯನ್ ಅಧ್ಯಕ್ಷತೆಯಲ್ಲಿ ಆಹ್ವಾನ ಪತ್ರಿಕೆ ಮುದ್ರಿಸಲಾಗಿತ್ತು. ಆದರೆ ಅದರಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಚಿವರ ಹೆಸರನ್ನು ಸೇರಿಸಿಲ್ಲ ಎಂದು ಶಿಷ್ಟಾಚಾರ ಉಲ್ಲಂಘನೆಯ ಆರೋಪದ ಮೇಲೆ ಮೂಡಬಿದ್ರೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದಯಾವತಿ ಮತ್ತು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಕಾಂತಪ್ಪ ಅವರನ್ನು ಅಮಾನತು ಮಾಡಲಾಗಿತ್ತು. ಈ ವಿಷಯವನ್ನ ಮುಖ್ಯಮಂತ್ರಿಯವರು ಮಂಗಳೂರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರ ಗಮನಕ್ಕೆ ತಂದಾಗ ಮುಖ್ಯಮಂತ್ರಿಗಳು ಅಮಾನತು ಆದೇಶ ಹಿಂಪಡೆಯಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಆದರೆ ಈ ತನಕ ಅಮಾನತು ಆದೇಶವನ್ನು ಹಿಂಪಡೆದಿಲ್ಲ. ಬಳಿಕ ಆಗಸ್ಟ್ 8ರಂದು ಉಮ್ನಾಥ್ ಕೋಟ್ಯನ್ ಇರುವೈಲು ಗ್ರಾಮ ಪಂಚಾಯತಿಗೆ ತೆರಳಿದಾಗ ಪೊಲೀಸರನ್ನು ನಿಯೋಜಿಸಿ ಶಾಸಕರನ್ನ ತಡೆಯುವ ಯತ್ನ ನಡೆದಿದೆ. ಅದೇ ರೀತಿ ಆಗಸ್ಟ್ 4ರಂದು ಬಂಟ್ವಾಳ ಕ್ಷೇತ್ರದ ಇರುವತ್ತೂರು ಸ್ವಚ್ಛ ಸಂಕೀರ್ಣ ಘಟಕ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಶಾಸಕ ರಾಜೇಶ್ ನಾಯಕ್ ಅಧ್ಯಕ್ಷತೆಯಲ್ಲಿ ನಿಗದಿಪಡಿಸಿ ಶಿಷ್ಟಾಚಾರದಂತೆ ಆಹ್ವಾನ ಪತ್ರಿಕೆ ಮುದ್ರಿಸಲಾಗಿತ್ತು. ಆದರೆ ಕಾರ್ಯಕ್ರಮದ ಹಿಂದಿನ ದಿನ ಆಗಸ್ಟ್ 3ರಂದು ಆಹ್ವಾನ ಪತ್ರಿಕೆಯಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯ ಕಾರಣವನ್ನು ನೀಡಿ ಶಾಸಕರ ಗಮನಕ್ಕೆ ತಾರದೆ ಪಿಡಿಒ ಅವರ ಕಾರ್ಯಕ್ರಮ ರದ್ದುಪಡಿಸಿದ್ದಾರೆ. ಈ ಎರಡೂ ಪ್ರಕರಣಗಳಲ್ಲಿ ಶಾಸಕರ ಹಕ್ಕು ಚ್ಯುತಿಯಾಗಿದೆ ಎಂದು ಆರೋಪಿಸಿದರು. ಇಬ್ಬರು ಅಧಿಕಾರಿಗಳ ಅಮಾನತು ಆದೇಶವನ್ನು ತತ್ಕ್ಷಣ ಹಿಂಪಡೆಯಬೇಕು ಹಾಗೂ ಶಾಸಕರ ಹಕ್ಕಿಗೆ ಚ್ಯುತಿ ತರುವ ಕಾರ್ಯವನ್ನ ಮರುಕಳಿಸದಂತೆ ಹಾಗೂ ಪ್ರತಿಪಕ್ಷದ ಶಾಸಕರನ್ನ ಅಧಿಕಾರಿಗಳ ಮೂಲಕ ದಮನಿಸುವ ಕಾರ್ಯದ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. 3 ದಿನಗಳ ಒಳಗಾಗಿ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಆಗಸ್ಟ್ 14ರಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯ ಎದುರು ಧರಣಿಯನ್ನು ನಡೆಸಲಾಗುವುದು ಎಂದು ತಿಳಿಸಿದರು. ಇವತ್ತು ರಾಜ್ಯದಲ್ಲಿ ನೂತನ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಹಲವಾರು ಕಡೆಗಳಲ್ಲಿ ಶಾಸಕರ ಹಕ್ಕಿನ ಚ್ಯುತಿಯಾಗುತ್ತಿರುವುದನ್ನು ನೀವು ಗಮನಿಸಬಹುದು, ನಾವು ಗಮನಿಸಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಅಧಿಕಾರಿಗಳು ಮಾಡುತ್ತಿರುವ ಅನೇಕ ಹಕ್ಕುಚ್ಯುತಿಯ ಕೆಲಸ ಕಾರ್ಯಗಳು ನಡೆಯುತ್ತಿವೆ. ತಮ್ಮ ಗಮನಕ್ಕೆ ತರಬೇಕಾದ್ದು ನಮಗೆ ಮೊನ್ನೆ 31 ತಾರೀಕಿಗೆ ನನ್ನ ಮತಕ್ಷೇತ್ರದ ಮೂಡಬಿದ್ರೆ ತಾಲೂಕಿನ ಇರುವೈಲು ಗ್ರಾಮದ ಒಂದು ನೂತನವಾದಂಥ ಒಂದು 25-30 ಲಕ್ಷ ರೂಪಾಯಿ ಒಂದು ಕಟ್ಟಡ, ಪಂಚಾಯತ್ ಕಟ್ಟಡ ಮತ್ತು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಇದರ ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳಿಕೊಂಡು ಪಂಚಾಯತಿನ ಅಧ್ಯಕ್ಷರು ನನಗೆ ದಿನಾಂಕ ನಿಗದಿ ಮಾಡಿದ್ದೇವೆ, ತಾವು ಬರಬೇಕು, ಯಾರ್ಯಾರನ್ನ ಕರಿಬೇಕು ಅಂತ ನನ್ನ ಹತ್ರ ಕೇಳಿದರು. ಅವಾಗ ನಾನೇ ಹೇಳಿದೆ, ನೀವೊಂದು ಸಂಗತಿ ಮಾಡಿ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಹತ್ರ ಕೇಳಿ ಪ್ರೋಟೋಕಾಲ್ ಪ್ರಕಾರ ಅವರು ಕೊಟ್ಟದ್ದನ್ನೇ ಪ್ರಿಂಟ್ ಮಾಡಿ ಅಂತ ಹೇಳಿದೆ. ಅದೇ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಪ್ರೋಟೋಕಾಲ್ ಆಫೀಸರ್ ಏನು ಕೊಟ್ಟಿದ್ದಾರೆ ಅದನ್ನೇ ಇಲ್ಲಿ ನಿಮ್ಮ ಮುಂದೆ ನಾನಿವತ್ತು ಪ್ರದರ್ಶನ ಮಾಡ್ತಾ ಇದ್ದೇನೆ. ಅದನ್ನೇ ಕೊಟ್ಟದ್ದು. ಇದರಲ್ಲಿ ನನ್ನ ಅಧ್ಯಕ್ಷತೆ, ಘನ ಉಪಸ್ಥಿತಿ ಗೌರವಾನ್ವಿತ ವಿಧಾನಸಭಾಧ್ಯಕ್ಷರಂತ UT ಖಾದರ್ ಅವರು, ಉದ್ಘಾಟನೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡ್ರಾಯರು, ಹಾಗೇನೆ ಎಲ್ಲ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ಹಾಗೇನೆ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಪ್ರತಾಪ್ ಸಿಂಹ ನಾಯಕರು, ಹರೀಶ್ ಕುಮಾರ್ ಅವರು, ಮಂಜುನಾಥ್ ಭಂಡಾರಿ ಅವರು, ಭೋಜೇಗೌಡರು, ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು, ಎಲ್ಲ ಸಂಬಂಧಪಟ್ಟ ಪ್ರೋಟೋಕಾಲ್ ಪ್ರಕಾರ ಇರುವಂತ ಎಲ್ಲದನ್ನು ನಮಗೆ ಮಾಡಿ ಅವರು ಕೊಟ್ಟರು. ಈ ರೀತಿ ಮಾಡಿ ಅಂತೇಳಿ 2 ದಿನ ಇರುವಾಗ ಉದ್ಘಾಟನೆಗೆ ಅದನ್ನು ನಿಲ್ಲಿಸಬೇಕು, ಮಾಡಬಾರದು ಅಂತ ಸೂಚನೆ ಬಂತು. ಜಿಲ್ಲಾ ಪಂಚಾಯತ್ ಕಚೇರಿ ಎದುರುಗಡೆ ಅಂತ ಪತ್ರಿಕಾಗೋಷ್ಠಿಯನ್ನು ಮಾಡಿದೆವು. ಅವತ್ತೇ ಅವರನ್ನು ಸಂಜೆ ಕರೆದು, ಇಲ್ಲ ನೀವು ಹೇಳಿಕೆ ಕೊಡಿ, ನಾಳೆ ನಿಮ್ಮನ್ನು ವಾಪಸ್ ತಗೊಳ್ಳಿಕ್ಕೆ ನಾವು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರೆದು ಕಳಿಸ್ತೇನೆ ಅಂತ ಹೇಳಿದರು. ಹಾಗೆಯೇ ಮರುದಿವಸ ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿ ಬಂದಾಗ ಮುಖ್ಯಮಂತ್ರಿಗಳ ಬಳಿ ನೀವು ಸಹ ಇರ್ಬೋದು, ನಾನು ನನ್ನ ದುಃಖವನ್ನು ತೋಡಿಕೊಂಡೆ. ಹೀಗೆ ಸಂಗತಿ, ಹೀಗೆ ಒಂದು ಪಂಚಾಯತ್ ಕಟ್ಟಡ ಆಗಬೇಕಿತ್ತು, ನಾವು ಪ್ರೋಟೋಕಾಲ್ ಪ್ರಕಾರ ಇನ್ವಿಟೇಷನ್ ಪ್ರಿಂಟ್ ಮಾಡಿದ್ದೇವೆ, ನಿಮ್ಮ ಜಿಲ್ಲಾಧಿಕಾರಿಯ ಪ್ರಿಂಟ್ ಮಾಡಿ ನಮಗೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಮುಂದೂಡಬೇಕು ಅಂತ ಹೇಳಿದ್ರೆ ಮತ್ತೆ ಇಬ್ಬರು ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ ಅಂತ ಹೇಳುವಾಗ ಸ್ವಲ್ಪ ಕಸಿಬಿಸಿ ಆದ್ರು. ಮತ್ತು ಇಲ್ಲ ಅದು ಹಾಗೆ ಹೀಗೆ ಅಂತ ಹೇಳಿ ಕಡೆಗೆ ಅಲ್ಲಿ ಬದಿಯಲ್ಲಿದ್ದ ಗುಂಡ್ರಾಯರ ಮುಖ್ಯಮಂತ್ರಿಗಳಿಗೆ ಹೇಳಿದ್ರು, ಅದು ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರ ಪ್ರಿಯಾಂಕ ಖರ್ಗೆ ಅವರ ಹೆಸರು ಹಾಕಲಿಲ್ಲ ಅಂತ. ಅವರ ಹೆಸರು ಹಾಕಬೇಕು ಅಂತ ಇದ್ರೆ ಖಂಡಿತ ನೀವು ಹಾಕಬೇಕಿತ್ತು, DC ಅವರು ಯಾಕೆ ಕೊಡಲಿಲ್ಲ, ಕೂಡಲೇ DC ಅನ್ನು ಸಸ್ಪೆಂಡ್ ಮಾಡಿ ಅಂತ ನಾನು ಹೇಳಿದೆ. DC ಅವರನ್ನು ಮಾಡಬೇಕಿತ್ತು ಸಸ್ಪೆಂಡ್.
DC ಅವರು ಕೊಟ್ಟ ಈ ಇದರಲ್ಲಿ ಪ್ರೋಟೋಕಾಲ್ ಅಲ್ಲಿ ಇರಲಿಲ್ಲ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ನಮ್ಮ 5,950 ಗ್ರಾಮ ಪಂಚಾಯತಿಗಳು ಇವೆ. ಈ 5,900 ಗ್ರಾಮ ಪಂಚಾಯತಿಗಳಿಗೂ ಒಬ್ಬ ಇಲಾಖೆ ಮಂತ್ರಿಗೆ ಹೋಗ್ಲಿಕ್ಕೆ ಆಗ್ತದ? ಮೂಡುಬಿದಿರೆ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಆದ ಘಟನೆಯನ್ನ ಸನ್ಮಾನ್ಯ ಶಾಸಕರಾದ ಮಲಕನ್ನ ಎಲ್ಲ ಹೇಳಿದ್ರು. ಅದೇ ತರದ ನಾವು ಮುಖ್ಯಮಂತ್ರಿಗಳು 1ನೇ ತಾರೀಕಿಗೆ ಬಂದದ್ದು ಅಂತ ಕಾಣ್ತದೆ. ನಮ್ಮ 1ನೇ ತಾರೀಕಿಗೆ ಬಂದ ಸಂದರ್ಭದಲ್ಲಿ ನಾವೆಲ್ಲರೂ ಉಮಾನಂದನ ವಿಷಯವನ್ನು ಎತ್ತಿ ಅವ್ರ ಹತ್ರ ಮಾತಾಡುವಾಗ ಭರವಸೆಯನ್ನು ಅವರು ಕೊಟ್ಟಿದ್ರು. ಇನ್ನು ಮುಂದೆ ಶಾಸಕರಿಗೆ ಯಾರಿಗೂ ತೊಂದರೆ ಆಗಬಹುದು, ಅವರ ವ್ಯಾಪ್ತಿಯಲ್ಲಿ ಗೌರವಕ್ಕೆ ಯಾವುದೇ ಚ್ಯುತಿ ಬರದ ಹಾಗೆ ನಡ್ಕೊಳ್ಬೇಕು ಅಂತ ಅಧಿಕಾರಿಗಳಿಗೆ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ರು. ಅದರ ನಂತರ 4ನೇ ತಾರೀಕಿಗೆ ನನ್ನಲ್ಲಿ ಯುವತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸ್ವಚ್ಛ ಸಂಕೀರ್ಣ ಒಂದು ಘಟಕ ಉದ್ಘಾಟನೆಗಿತ್ತು. ಅದಕ್ಕೆ ಅದೇ ಥರ ಪ್ರೋಟೋಕಾಲನ್ನು DC ಆಫೀಸ್ಗೆ ಹೋಗಿ ಅಲ್ಲಿ ಅಧಿಕಾರಿಗಳು, ನಾವು ಅದಕ್ಕೆ ಹೋಗಲಿಲ್ಲ, ನನ್ನ ಹತ್ರ ಬಂದು ಈ ಇನ್ವಿಟೇಷನ್ ತಗೊಂಡು ಬಂದು, ಇನ್ನೊಂದು ಪ್ರಿಂಟಿಂಗ್ ಇದೆ ನನ್ನ ಇರೋದು, ಈ ಇನ್ವಿಟೇಷನ್ ತಗೊಂಡು ಬಂದು ಸರ್ 4ನೇ ತಾರೀಕಿಗೆ ನಮ್ಮ ಪಂಚಾಯತಿಯಲ್ಲಿ ಈ ಥರ ಉದ್ಘಾಟನೆ ಆಗಲಿಕ್ಕಿದೆ, ತಾವು ಬರಬೇಕು ಅಂತ ಕೇಳಿದರು. ಆಯಿತು ಅಂತ ನಾನು ಕೊಟ್ಟೆ. ಅದರ ನಾನು ಅಧ್ಯಕ್ಷತೆ, ಅದರ ಪ್ರಥಮವಾಗಿ UT ಖಾದರ್ ಅವರ ಹೆಸರಿದೆ, ಅದರ ನಂತರ ಆರೋಗ್ಯ ಸಚಿವರದಿದೆ, ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಉಸ್ತುವಾರಿ ಸಚಿವರದಿದೆ, ಅದರ ನಂತರ ನನ್ನ ಅಧ್ಯಕ್ಷರ ಸ್ಥಾನ ಇದೆ, ಮತ್ತು ಲೋಕಸಭಾ ಸದಸ್ಯರಿದ್ದಾರೆ. ಅದರ ನಂತರ ವೀರೇಂದ್ರ ಹೆಗಡೆ ಅವರು, ಅದರ ನಂತರ ಕೋಟ ಶ್ರೀನಿವಾಸ್ ಪೂಜಾರಿ ಅವರು, ಮಂಜುನಾಥ್ ಭಂಡಾರಿ, ಭೋಜೇಗೌಡ, ಪ್ರತಾಪ್ ಸಿಂಗ್ ನಾಯ್ಕ್, ಹರೀಶ್ ಕುಮಾರ್, ಫರೂಕ್ ಅವರದು ಎಲ್ಲ ಇದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆಸ್ ಪರ್ ದ ಇದು ಪ್ರೋಟೋಕಾಲ್ DC ಆಫೀಸಿಂದಲೇ ನಮಗೆ ಇದನ್ನು, ನಾವು ಅದನ್ನು ನೋಡಿ ಕೂಡ ಇಲ್ಲ. ನಾನು ನೋಡಿದ್ದೆ ಯಾವತ್ತು ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಮೇಲಿಂದ ಅಧಿಕಾರಿಗಳ ಸೂಚನೆ. ಯಾಕೆ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳು ನಂತರ ಹೇಳ್ತಾರೆ, ಇಲ್ಲ ಯಾರೋ ಒಬ್ರು ಫೋನ್ ಮಾಡಿದ್ರೆ ನಮ್ದು ಸ್ವಲ್ಪ MLC ಹೆಸರು ಬೇರೆ ಕೆಳಗಿದೆ ಅಂತ. ಎಲ್ಲ MLCಗಳು ಇದೆ, ನಮ್ಮ MLAಗಳಿಗೂ ಹಾಕುವಾಗ ನಂದು ಸ್ವಲ್ಪ ಕೆಳಗಿರಬಹುದು, ಎಲ್ಲರೂ ನಾವು MLAಗಳು ಸ್ವಲ್ಪ. ಅದಕ್ಕೆ ಪ್ರೋಟೋಕಾಲ್ ಅಲ್ಲಿ DC ಆಫೀಸಿಂದಲೇ ಬಂದದ್ದು. ನಮಗೆ ಕೆಲಸ ಮಾಡಲಿಕ್ಕೆ ತಡೆಗಟ್ಟುವಂಥ ಘಟನೆಗಳು ಇಲ್ಲಿವರೆಗೆ ನಡೆದದ್ದು ಒಂದು ನೆನಪಿಲ್ಲ. ಪ್ರಥಮ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರಿಗೆ ಕೆಲಸ ಮಾಡಲಿಕ್ಕೆ ಆಗದಿರುವಂಥ ಪರಿಸ್ಥಿತಿ. ಪಂಚಾಯತ್ ಕಟ್ಟಡ ಉದ್ಘಾಟನೆಗೆ ಬಂದಂಥ ಮೂಡುಬಿದಿರೆ ಶಾಸಕ ಉಮಾನಾಥ್ ಕೋಟ್ಯಾನ್ರಿಗೆ ಪಂಚಾಯತ್ ಎದುರುಗಡೆ 200 ಜನ ಪೊಲೀಸರನ್ನ ನಿಲ್ಲಿಸಿ ನೀವು ಮಾಡಬಾರ್ದು ಅನ್ನುವಂಥ ಒತ್ತಡದ ಕೆಲಸಗಳು. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ತ್ಯಾಜ್ಯ ಘಟಕವನ್ನು ಉದ್ಘಾಟನೆ ಮಾಡಲಿಕ್ಕೆ ಮಾಡಿದ್ದೇವೆ, ಶಾಸಕರಿಗೆ ಹೇಳಲೇ ಇಲ್ಲ, ರದ್ದು ಮಾಡಿದ್ದೇವೆ ಅನ್ನುವಂಥ ಸೂಚನೆ. ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಯಾಗಿ ಆಯ್ಕೆಯಾದಂಥ ಒಬ್ಬ ಶಾಸಕನಿಗೆ ಅವರದ್ದೇ ಆದಂಥ ಕರ್ತವ್ಯ ಮತ್ತು ಜವಾಬ್ದಾರಿಗಳಿರುತ್ತೆ ಸಂವಿಧಾನಬದ್ಧವಾಗಿ. ಶಾಸಕರ ಸಂವಿಧಾನಬದ್ಧವಾದಂಥ ಜವಾಬ್ದಾರಿಗೆ ತಡೆಯೊಡ್ಡುವಂಥ ಘಟನೆಗಳು ಇದೆಲ್ಲ ನಡೀತಾ ಇದ್ದರೆ ಸ್ವತಃ ಮುಖ್ಯಮಂತ್ರಿಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾರೆ. ಸಿದ್ದರಾಮಯ್ಯನವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ, ದಿನೇಶ್ ಗುಂಡೂರಾಯರು ಉಸ್ತುವಾರಿ ಮಂತ್ರಿಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ನಮ್ಮೆಲ್ಲ ಶಾಸಕರು ಅವರಿಗೆ ಆಗ್ರಹ ಪಡಿಸ್ತಾರೆ, ಗ್ರಾಮ ಪಂಚಾಯತ್ನ ಕಟ್ಟಡ ಆಹ್ವಾನ ಪತ್ರಿಕೆ ಮಾಡಲಿಕ್ಕೆ ಅದರ ಪ್ರೋಟೋಕಾಲ್ ಕೊಟ್ಟವರು ಯಾರು ಕೇಳಿದ್ರೆ ಜಿಲ್ಲಾಧಿಕಾರಿಯವರು, DC ಕಚೇರಿ. ಅದ್ರ ಪ್ರಕಾರ ನಾವು ಮಾಡಿದ್ದೇವೆ. PDO ಅವರನ್ನ ಇವರವ್ರನ್ನ ಸಸ್ಪೆಂಡ್ ಮಾಡಿದ್ದೀರಿ, ಶಾಸಕರಿಗೆ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಎಷ್ಟು ನಿಮಗೆ ಸರಿ ಅಂತ ಕೇಳಿದಾಗ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ, ಶಾಸಕರಿಗೆಲ್ಲ ಗೌರವ ಕೊಡಬೇಕು, ಯಾರು ತೊಂದರೆ ಕೊಡಬಾರ್ದು, ಏನು ತಪ್ಪಾಗಿದೆ ಅದನ್ನು ಸರಿಪಡಿಸ್ತೇನೆ ನಾನು ಅಂತೇಳಿ ಭರವಸೆ ಕೊಡ್ತಾರೆ, ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಅಧಿಕಾರಿಯೂ ಕೂಡ ಮುಖ್ಯಮಂತ್ರಿಗಳ ಆದೇಶವನ್ನೇ ಪಾಲಿಸ್ತಾ ಇಲ್ಲ. ಒಂದು ಮುಖ್ಯಮಂತ್ರಿಗಳು ಹೇಳಿದಂಥ ಮಾತನ್ನು ಕೊನೆಗೆ ಬೇರೆ ಹೇಳಿದ್ದಾರೆ ನಮ್ಗೆ ಗೊತ್ತಿಲ್ಲ, ಸಾರ್ವತ್ರಿಕವಾಗಿ ಏನು ಹೇಳಿದ್ದಾರೋ ಅದನ್ನು ಇಲ್ಲಿ ಅಧಿಕಾರಿಗಳು ಪಾಲಿಸ್ತಾ ಇಲ್ಲ. ಇವರು CS ಅವರು ನಮ್ಗೆ ಗೊತ್ತಿಲ್ಲ ಇದು ಅಂತಾರೆ, ಆದರೆ CS ಅವ್ರ ಸಹಿಯಲ್ಲೇ PDO ಮತ್ತು ಇವರವರ ಅಮಾನತಾಗಿದೆ. ಮೇಲಾಧಿಕಾರಿಯವರಿಗೆ ಫೋನ್ ಇದ್ರೆ ನಮ್ಮ ಗಮನಕ್ಕೆ ಬಾರದೇ ಆಗಿದೆ ಅಂತಾರೆ. ಮಂತ್ರಿಗಳು ಇದರಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಅನ್ನೋದು ನಮ್ಗೆ ಖಚಿತ ಆದರೂ ಕೂಡ ಮುಖ್ಯಮಂತ್ರಿಗಳಿದ್ರು ಹೇಳಿದ್ರು ಕೂಡ ಅದನ್ನು ವಾಪಸ್ ತೆಗಿತಾ ಇಲ್ಲ. ಇಂಥ ಒಂದು ಶಾಸಕರಿಗೆ ಕೆಲಸ ಮಾಡಲಿಕ್ಕೆ ಬಿಡದೇ ಇರುವಂಥ ಘಟನೆಗಳು ಈ ಕರಾವಳಿ ಜಿಲ್ಲೆ ಇತಿಹಾಸದಲ್ಲಿ ನಡೆದಿಲ್ಲ.